ನಮಸ್ತೆ. ಈ ಒಂದು ಜಾಗ ಅಂದ್ರೆ ತುಂಬಾ ಜನರು ಆಚೆ ಈಚೆ ಓಡಾಡುವಂತ ಜಾಗ, ಮತ್ತೆ ಜಾಸ್ತಿ ವೆಹಿಕಲ್ ಕೂಡ ಇದರಲ್ಲಿ ಮೂವ್ಮೆಂಟ್ ಇರುವ ದೃಷ್ಟಿಯಲ್ಲಿ ಸಾಯಂಕಾಲ ಹೊತ್ತು ಶಾಲೆ ಬಿಡುವ ಟೈಮಿಗೆ ಒಂದು ಇವತ್ತಿಗೆ 3:30ಗೆ ಬಂದ್ರೆ ಟ್ರಾಫಿಕ್ ಕ್ಲಿಯರ್ ಆಗೋ ತನಕ ಇಲ್ಲಿ ನಿಂತು ನಂತರ ಇಲ್ಲಿದ್ದ ನಂತರ ಪಂಪೈಲ ನಂತರ ಅಂತ ಹೇಳಿ ಆ ಕಡೆ ಹೋಗಿ ಟ್ರಾಫಿಕ್ ಕ್ಲಿಯರೆನ್ಸ್ಗೆ ನಾನು ಸ್ವ ಇಚ್ಛೆಯಿಂದ ಮಾಡುವಂತ ಈ ಕೆಲಸವನ್ನು ನಾನು ಸ್ವಂತ ಮನಸ್ಸಿನಲ್ಲಿ ನಾನು ಒಂದು ವಿಶ್ವಾಸ ತಗೊಂಡು ನಾನು ಇದು ಕೆಲಸವನ್ನು ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಜನರಿಗೆ ಟೈಮ್ ಅಂತ ಹೇಳುದು ಒಂದು ಅಮೂಲ್ಯವಾದಂತ ಟೈಮ್ ಆಗಿರ್ತದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಪ್ರತಿನಿತ್ಯ ಏರ್ಪೋರ್ಟ್ ಹೋಗುವವರು, ಶಾಲೆಯಿಂದ ಆಚೆಯಿಂದ ಈಚೆ ಕ್ರಾಸ್ ಮಾಡುವವರು, ದಿನನಿತ್ಯ ಕೆಲಸ ಬಿಟ್ಟು ಮನೆಗೆ ಹೋಗುವವರು, ತುಂಬಾ ಜನ ಆಚೆ ಈಚೆ ಓಡುವ ಒಂದು ಜಾಗ ಆದ ತಕ್ಷಣ ಅದರಲ್ಲಿ ನಾನು ಇಲ್ಲಿ ಈ ಸೇವೆಯನ್ನು ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಜನರು ತುಂಬಾ ಇನ್ಸಿಡೆಂಟ್ ಆಗಿದೆ ಇಲ್ಲಿ, ತುಂಬಾ ಕ್ರಿಟಿಕಲ್ ಜಾಗ ಇದೊಂದು. ಆದ್ರೂ ಕೂಡ ಈ ಟೈಮಲ್ಲಿ ಜನರು ಓಡಾಡುವ ಟೈಮಿಗೆ ಒಂಥರ ವೆಹಿಕಲ್ ಕೂಡ ಜಾಸ್ತಿ ಹೆವಿ ಇರ್ತದೆ. ಮೊದಲಿನಾಗೆಲ್ಲ ಈಗ 4 ಪಟ್ಟು ವೆಹಿಕಲ್ ಕೂಡ ಜಾಸ್ತಿ ಆಗಿದೆ ಎಲ್ಲಾ ಸಿಟಿ. ಅಂದ್ರೆ ಈಗ ವೇತನ ಇಲ್ಲ ಅಂತ ಹೇಳಿದ್ರೆ ಈಗ ಎಲ್ಲ ಗಾಡಿ ಇದೆ. ಎಲ್ಲರೂ ಈಗ ನಮ್ಮ ಮೊದಲಿನಾಗೆ ಡ್ರೈವರ್ ಈಗ ಅಗತ್ಯ ಇರುವುದಿಲ್ಲ. ಯಾಕಂತ ಹೇಳಿ ಎಲ್ಲರೂ ಡ್ರೈವಿಂಗ್ ಕಲಿತು ಅವರವರ ಬಾಡಿಗೆ ಅವರವರ ಕಾರ್ ತಗೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಒಂದು ಅಂತ ಹೇಳಿದ್ರೆ ಈಗ ಟ್ರಾವೆಲ್ ಕೂಡ ಸ್ವಲ್ಪ ಟೂರಿಸ್ಟ್ ಎಲ್ಲ ಕಮ್ಮಿ ಆಗಿದೆ. ನಂತರ ಯಾರಾದ್ರೂ ಈಗ ಡ್ರೈವಿಂಗ್ ಕರೆದ್ರೆ ವಾರದಲ್ಲಿ ನಡುವಲ್ಲಿ 1-2 ಡ್ಯೂಟಿ ಆದ್ರೂ ಮಾಡ್ತೇನೆ. ಇಲ್ಲದ್ರೆ ಇದೇ ನಮ್ಗೆ ಒಂದು ವೃತ್ತಿಯಾಗಿ ಮುಂದುವರಿಸ್ತಾ ಇದ್ದೇನೆ. ಅದು ಹೋದ ವರ್ಷ ನಾನು ನಮ್ಮ ಕರ್ನಾಟಕ ರಾಜ್ಯೋತ್ಸವಕ್ಕೆ ಒಂದು ಪ್ರಶಸ್ತಿಗೆಯನ್ನು ಎಲ್ಲಾ ಡೀಟೇಲ್ಸ್ ಕೊಟ್ಟಿದ್ದೇನೆ. ಅದು ನನ್ನನ್ನು ಇದು ಮಾಡಲಿಲ್ಲ. ಅದು ನೆಕ್ಸ್ಟ್ ಈಗ ಈ ಸಲ ನಂದು ಕೂಡ ಪುನಃ ಕಮಿಷನರ್ ಇದ್ದಲ್ಲ, ಅವರಿಗೆ ನಂಗೆ ಸನ್ಮಾನ ಮಾಡಿದೆಲ್ಲ ಡೀಟೇಲ್ಸ್ ಇದೆ. ನನ್ನ ಒಂದು ಸ್ವಂತ ಇದರಲ್ಲಿ ಮಾಡಿದಕ್ಕೆ ಒಂದು ಏನಾದ್ರು ಒಂದು ಮಾಡ್ಬೇಕು ಅಂತೇಳಿ ಒಂದು ಪ್ರತಿನಿತ್ಯವೂ ಇದೇ ಕೆಲಸದಲ್ಲಿ ತೊಡಗಿರ್ತೇನೆ. ಅದೇ 3:30ಗೆ ಬಂದ್ರೆ 8-9 ಗಂಟೆ ತನಕ, ಒಂದು 8-9 ಗಂಟೆ. ನೆಕ್ಸ್ಟ್ ಗೆ ಪಂಪೈಲ್ ಹೋಗ್ತೇನೆ. ಪಂಪೈಲಲ್ಲಿ ಬ್ಲಾಕ್ ಇದ್ರೆ ಅಲ್ಲಿ ನಿಲ್ತೇನೆ. ಇಲ್ಲಿ ಕ್ಲಿಯರ್ ಇದ್ದೆ ಅಂತ ಹೇಳಿದ್ರೆ ನಾನು ಮೈನ್ ಜಂಕ್ಷನ್ ನಂತರ ಹೋಗ್ತೇನೆ. ಆಕ್ಚುಲಿ ಒಂದು 4 ವರ್ಷ ಮುಂದೆ ಪದವಲ್ಲಿ ಮಾಡ್ತಾ ಇದ್ದೆ. ಅಲ್ಲಿ ನಮ್ಮವರು ಇನ್ನೊಬ್ರು ಇದ್ದಾರೆ, ಅವ್ರು ಹೇಳಿದ್ರು ನಿಮಗೆ ಸೌತ್ ಬ್ಲಾಕ್ ಹತ್ತಿರ ಆಗ್ತದೆ ಅಂತ ಹೇಳಿ ಇಲ್ಲಿಂದಲೇ ಮೂವ್ಮೆಂಟ್ ಮಾಡ್ಕೊಂಡು ಈಚೆ ಬಂದ್ರಾಯ್ತು. ನೆಕ್ಸ್ಟ್ ಟ್ರಾಫಿಕ್ ನೋಡ್ಕೊಂಡು ಅಂತೇಳಿ ಆಗುತ್ತೆ. ಅದೇ ಮೂಮೆಂಟ್ ಅಲ್ಲಿ ಡೈಲಿ ಮುಗೇರು, ಪಂಪೈಲು, ಜಪಿನ ಮುಗೇರು ಈ ಕಡೆ ನಾನು ವರ್ಕ್ ಮಾಡ್ತಾ ಇದ್ದೇನೆ ಸಾಯಂಕಾಲ ಹೊತ್ತು. ಒಂದು ವಿಶೇಷ ಅಂತ ಹೇಳಿದ್ರೆ ನನಗೆ ಜನರಿಗೆ ಒಂಥರ ಅವರಿಗೆ ಬೇಕಾದ ಟೈಮ್ ಸೇವ್ ಆಗುವಂಥದ್ದು. ವೆಹಿಕಲ್ ಅಲ್ಲಿ ನಿಂತು ಈ ತುಂಬಾ ಜಾಗ ಟೈಮ್ ಬ್ಲಾಕ್ ಆದ ಟೈಮ್ಗೆ ಅವರವರ ಕೆಲವು ಪೆಂಡಿಂಗ್ ಇರುವಂತದ್ದು. ಆದ್ರೂ ಆ ಒಂದು ಟ್ರಾಫಿಕ್ ಕ್ಲಿಯರೆನ್ಸ್ ಕೊಟ್ಟರೆ ಏರ್ಪೋರ್ಟ್ಗೆ ಹೋಗುವವರು ಕರೆಕ್ಟ್ ಟೈಮ್ ರೀಚ್ ಆಗ್ಬಹುದು. ಕೆಲವು ಆಫೀಸರ್ ಕೂಡ ಆ ಟೈಮಿಗೆ ಕೆಲಸಕ್ಕೆ ಹೋಗುವಂತದ್ದು, ಮಕ್ಕಳು ಸ್ಕೂಲ್ಗೆ ಹೋಗಿ ರೀಚ್ ಆಗುವಂತದ್ದು, ಸ್ಕೂಲ್ ಬಿಟ್ಟಾಗ ಸ್ಕೂಲಿಂದ ಮನೆಗೆ ಹೋಗಿ ಟ್ಯೂಷನ್ಗೆ ಬೇರೆ ಏನೋ ಅವ್ರ ಆಟೋಟ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸುವಂತದ್ದಕ್ಕೆ ಸ್ವಲ್ಪ ಟೈಮ್ ಸಿಗ್ಬೋದು ಅಂತೇಳಿ ನನ್ನ ಅನಿಸಿಕೆ. ಬಾಡಿ ಬಿಲ್ಡಿಂಗ್ ಮಾಡ್ತಿದ್ದಾರೆ ಅಂತ ಕೇಳಿ 90 ಅವಾಗ 98 ಅಲ್ಲಿ ನಾನು ಬೆಳಗಾಂ ಮುಧೋಳದಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಕ್ಯಾಟಗರಿಯಲ್ಲಿ ನಾನು ಸೆಕೆಂಡ್ ಪ್ರೈಸ್ ಮಾಡಿದೆ. YK ಮಲ್ಟಿ ಜಿಮ್ ಮಾಮಲ್ಲ ವೆರಿಕೇಶನ್ ಅಲ್ಲಿ ಒಂದು 3 ವರ್ಷ ಟ್ರೈನಿಂಗ್ ಮಾಡಿ ಶಶಿಕಾಂತ್ ಉಳ್ಳಾಲ್ ಟ್ರೈನರ್. ಮತ್ತೆ ನಾವೊಂದು ಬ್ಯಾಚ್ ಅಲ್ಲಿ 6 ಜನ ಇದ್ದೆ. ಶಶಿಕಾಂತ್ ನಮಗೆ ಅವರ ಒಂದು ದೇಹದಾರ್ಢ್ಯದ ಸ್ಪರ್ಧೆ ಅವರು ನಂಗೆ ಕೊಟ್ಟಂತ ಟ್ರೈನಿಂಗ್, ಅದರಲ್ಲಿ ನಾವು ಬೆಳಗಾಂ ತನಕ ನಾವು ಕಾಂಪಿಟೇಷನ್ಗೆ ಹೋಗಿದ್ದೇವೆ. ಅದರಲ್ಲಿ ದೀಪಕ್, ನಾನು, ಮತ್ತೆ ಅಯ್ಯಪ್ಪ, ಮತ್ತೆ ಸುಮಂತ್, ಮತ್ತೆ ವಿಜಯ್, ಇದರಲ್ಲಿ 4-5 ಜನ ನಾವು ರೆಗ್ಯುಲರ್ ಆಗಿ ನಾವು ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೇವೆ. ಬೆಂಗಳೂರು ಆದ್ರೆ ಟೌನ್ ಹಾಲ್ ಅಲ್ಲಿ ಮತ್ತೆ ಮುಧೋಳ ಕಾಂಪಿಟೇಷನ್ಗೆ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಿದ್ದೇವೆ. ನನ್ನ ಹೆಸರು ಹಸನ್ ಅಬ್ದುಲ್ ರಹಮಾನ್. ನಾನು ಆಕ್ಚುಲಿ ಬಜ್ಜಾಲ್ ಪಕ್ಕಲರ್ಕ ಪರಿಸರದವನು. ನನ್ನ ತಂದೆ ಹಿರಿಯರ ಜಾಗದಲ್ಲಿ ನಾವೀಗ ನೆಲೆ ಊರಿದವರು. ನಮ್ಮ ತಾಯಿ ತಂದೆ ತುಂಬಾ ಕಷ್ಟಪಟ್ಟು ನನ್ನನ್ನು ಬೆಳೆಸಿದ್ದಾರೆ. ಅದು ನನಗೆ ಕೂಡ ಇನ್ನೊಬ್ಬರು ಸೇವೆ ಮಾಡ್ಬೇಕಂತೇಳಿ ಒಂದು ಮನಸ್ಸಿನಲ್ಲಿ ಬಂದದ್ದಕ್ಕೆ ನಾನು ಇದೊಂದು ಫ್ರೀ ಆಗಿ ನಾನು ಯಾರೋ ನನಗೆ ಇದು ಮಾಡಿದ್ರು ಪರವಾಗಿಲ್ಲ, ನನ್ನ ಕೆಲಸ ನಾನು ಮಾಡ್ಕೊಂಡು ಇನ್ನೂ ಸಹ ಮುಂದೆ ಇದಕ್ಕಿಂತ ಜಾಸ್ತಿ ಜನಸೇವೆ ಅವರು ನಮಗೆ ಟ್ರಾಫಿಕ್ ಅಲ್ಲಿ ಕೂಡ ಏನಾದ್ರು ಈ ಒಂದು ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೇಳಿ ಒಂದು ಭರವಸೆ, ನಂಬಿಕೆ ನಾನು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then.
Introducing the hot and techy Brezza SCNG. Cool new SCNG tech for a cool new generation.